ರಾಜಕೀಯವಾಗಿ ಹಿಂದೂಗಳ ವೋಟ್ ಬ್ಯಾಂಕ್ ಬೇಕಿದ್ರೆ ಕಾರಿಂಜೇಶ್ವರ ದೇವಸ್ಥಾನದ ಸುತ್ತಮುತ್ತ ನಡೆಯುವ ಅನ್ಯಾಯವನ್ನ ನಿಲ್ಲಿಸಿ. ಹೋರಾಟಗಾರರು ಯಾರು ಧೃತಿಗೆಡಬೇಡಿ, ನಿಮ್ಮೊಂದಿಗೆ ನಾವಿದ್ದೇವೆ. ಅವಶ್ಯಕತೆ ಬಿದ್ದಲ್ಲಿ ಎಲ್ಲ ನಾಗಸಾಧುಗಳನ್ನ ಮಂಗಳೂರಿಗೆ ಕರೆಸುತ್ತೇವೆ ಎಂದು ನಾಗಸಾಧು ವಿಠ್ಠಲಗಿರಿ ಮಹಾರಾಜ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಗರದ ಕ್ಲಾಕ್ ಟವರ್ ಬಳಿ ಹಿಂದೂ ಜಾಗರಣ ವೇದಿಕೆ ಮಂಗಳೂರು ವಿಭಾಗದ ಶ್ರೀ ಕಾರಿಂಜೇಶ್ವರ ದೇವಸ್ಥಾನದ ಪಾವಿತ್ರ್ಯತೆ ರಕ್ಷಣೆಗಾಗಿ ನಡೆದಂತಹ 2ನೇ ಹಂತದ ಹೋರಾಟ ಧರಣಿ ನಡೆಯಿತು. ಈ ವೇಳೆ ಮಾತನಾಡಿದ ನಾಗಸಾಧು ವಿಠ್ಠಲಗಿರಿ ಮಹಾರಾಜ್, ಕಾರಿಂಜ ಕ್ಷೇತ್ರದ ಅಕ್ರಮ ಗಣಿಗಾರಿಕೆ ನಿಲ್ಲಿಸಬೇಕು. ಒಂದು ವೇಳೆ ಹೋರಾಟಕ್ಕೆ ಇಳಿದರೆ ನಮ್ಮ ಶಕ್ತಿಯನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ನಾವು ಪ್ರಾಣ ಕೊಟ್ಟಾದರೂ ಸರಿ, ಕಾರಿಂಜ ಕ್ಷೇತ್ರವನ್ನು ಉಳಿಸಿಕೊಳ್ಳಲು ರೆಡಿ ಇದ್ದೇವೆ. ನೀವು ನಮ್ಮ ತಾಳ್ಮೆಯನ್ನು ಪರೀಕ್ಷಿಸುವಂತಹ ಅಗತ್ಯವಿಲ್ಲ. ಈ ಬಗ್ಗೆ ನಾಗಸಾಧುಗಳ ಮಾತುಕತೆ ಆಗಿದೆ. ಅವಶ್ಯಕತೆ ಬಿದ್ದಲ್ಲಿ ಎಲ್ಲ ನಾಗಸಾಧುಗಳನ್ನ ಮಂಗಳೂರಿಗೆ ಕರೆಸುತ್ತೇವೆ ಎಂದರು. ಗುರುಪುರದ ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿ ಮಾತನಾಡಿ, ನಮ್ಮ ಹೋರಾಟ ಸರ್ಕಾರದ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ. ಆದರೆ ಕುಂಭಕರ್ಣ ನಿದ್ದೆಯಲ್ಲಿದ್ದ ಅಧಿಕಾರಿಗಳಿಗೆ ಅರ್ಥವಾಗುವುದಿಲ್ಲ. ಕೆಲ ದಿನಗಳ ಹಿಂದೆ ಜಿಲ್ಲಾಧಿಕಾರಿ ಕಾರಿಂಜ ಕ್ಷೇತ್ರಕ್ಕೆ ಭೇಟಿಯನ್ನ ಕೊಟ್ಟಿದ್ದೀರಿ, ಸಂತೋಷ. ಆದರೆ ಅಲ್ಲಿ ಏನು ನಡೆದಿದೆ ಎಂಬ ಬಗ್ಗೆ ಮಾಹಿತಿಯನ್ನ ಮಾಧ್ಯಮಕ್ಕೆ ನೀಡಬೇಕಿತ್ತು. ಸಂತರು ಮಠಾಧಿಪತಿಗಳು ಅಂದ್ರೆ ಏನಂತ ಭಾವಿಸಿದ್ದೀರಿ ನೀವು? ಕಾನೂನಂತ ಹೇಳ್ತೀರಲ್ವಾ, ನೀವು ಕಾನೂನು ಉಪ್ಪು ಹಾಕಿ ನೆಕ್ಕಲಿಕ್ಕೆ ಇರುವುದಾ ಎಂದು ಖಾರವಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಉದ್ದೇಶವನ್ನು ಇಟ್ಟುಕೊಂಡು ನಾವು ಜಿಲ್ಲಾಧಿಕಾರಿ ಕಚೇರಿಗೆ ನಮ್ಮ ನಡೆ ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಒಂದೇ ಉಳಿಸಿ 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 ಬೋಲೋ ಭಾರತ್ ಮಾತಾ ಕಿ. ಉಳಿಸಿ 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 ತಕ್ಕದಂತ ಸಾಕ್ಷಿಯನ್ನು ಮಾಡ್ತಾನೆ ಎನ್ನುವಂತ ಉಲ್ಲೇಖವನ್ನು ಮಾಡ್ತಾ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಉಳಿಸಿ ಉಳಿಸಿ ನಿಲ್ಲಿಸಿ ನಿಲ್ಲಿಸಿ ಮನ್ನಿಸಿ ಮಾನ್ಯ ಅಪಾರ ಜಿಲ್ಲಾಧಿಕಾರಿ ಅವರು ಆಗಮಿಸಿದ್ದಾರೆ. ಕಾರಿಂಜೇಶ್ವರ ಕ್ಷೇತ್ರದ ರಕ್ಷಣೆಯ 2ನೇ ಹಂತದ ಹೋರಾಟಕ್ಕೆ ಇಳಿದಿದ್ದೇವೆ. 4 ಯುಗಗಳಿಂದ ಬೇರೆ ಬೇರೆ ಹೆಸರುಗಳಲ್ಲಿ ಕರೆಸಲ್ಪಟ್ಟಂತಹ ಪಾರ್ವತಿ ಪರಮೇಶ್ವರರ ಆವಾಸ ಸ್ಥಾನವಾಗಿರುವಂತಹ ಕಾರಿಂಜ, ಆ ಕಾರಿಂಜ ಕ್ಷೇತ್ರದ ಬೆಟ್ಟವನ್ನು ಅಡಿಯಿಂದ ಕೊರೆಯತಕ್ಕಂತಹ, ಬೆಟ್ಟವನ್ನೇ ನಡುಗಿಸತಕ್ಕಂತಹ ಈ ಗಣಿಗಾರಿಕೆಯ ಮೂಲಕ ಕಾರಿಂಜ ಕ್ಷೇತ್ರದ ಅಸ್ತಿತ್ವಕ್ಕೆ ಅಪಾಯ ಇವತ್ತು ಬಿಟ್ಟಿದೆ. ಅದಕ್ಕಾಗಿ ಕಾರಿಂಜ ಕ್ಷೇತ್ರವನ್ನು ರಕ್ಷಣೆ ಮಾಡಬೇಕು. ಇದು ಅತ್ಯಂತ ಪ್ರಮುಖವಾಗಿರುವಂಥ ಒಂದು ಘಟ್ಟ. ಆದರೆ 2ನೇದು ಕಾರಿಂಜ ಕ್ಷೇತ್ರದ ಪಾವಿತ್ರ್ಯತೆ ರಕ್ಷಣೆ ಆಗಬೇಕು. ಇವತ್ತಲ್ಲಿ ಬೇರೆ ಬೇರೆ ಮತೀಯವಾಗಿರುವಂಥ ವ್ಯಕ್ತಿಗಳು ಗುಂಪುಗಳಲ್ಲಿ ಬರುವುದು, ಅಶ್ಲೀಲವಾಗಿ ವರ್ತಿಸುವಂಥದ್ದು, ಪ್ರೇಮಿಗಳು ಬರುವಂಥದ್ದು, ಅಲ್ಲಿ ಅನೈತಿಕ ಚಟುವಟಿಕೆಗಳನ್ನು ಮಾಡುವಂಥದ್ದು, ಒಟ್ಟು ಕಾರಿಂಜೇಶ್ವರ ಕ್ಷೇತ್ರದ ಪಾವಿತ್ರ್ಯತೆಯನ್ನೇ ನಾಶ ಮಾಡತಕ್ಕಂಥ ಕೆಲಸಗಳು ನಿತ್ಯ ನಿರಂತರವಾಗಿ ಅಲ್ಲಿ ನಡೀತಾ ಇದೆ. ಇನ್ನೊಂದು ಪ್ರವಾಸೋದ್ಯಮದ ಹೆಸರಿನಲ್ಲಿ ಕಾರಿಂಜ ಕ್ಷೇತ್ರದ ಪಾವಿತ್ರ್ಯತೆಯನ್ನು ನಾಶ ಮಾಡೋದಕ್ಕೆ ಅವಕಾಶ ಅಲ್ಲಿ ಕೊಡುವುದಿಲ್ಲ. ಅದಕ್ಕಾಗಿ ಕ್ಷೇತ್ರ ಪಾವಿತ್ರ್ಯತೆ ರಕ್ಷಣೆ ವ್ಯವಸ್ಥೆ ಮಾಡಬೇಕು. ಅನ್ಯಮತೀಯರು ಯಾವುದೇ ಕಾರಣಕ್ಕೆ ಅಲ್ಲಿ ಪ್ರವೇಶ ಮಾಡಿದಾಗೆ ಎಚ್ಚರ ವಹಿಸಬೇಕು, ಬೇಕಾದಂಥ ಕ್ರಮಗಳನ್ನು ತಗೊಳ್ಬೇಕು. ಗಣಿ ಲೂಟಿಯಿಂದಾಗಿ ಅಪಾರವಾದಂಥ ನಷ್ಟ ಇವತ್ತು ಕ್ಷೇತ್ರಕ್ಕಾಗಿದೆ. ಅದಕ್ಕಾಗಿ ಆದಂತಹ ನಷ್ಟಕ್ಕೆ ಪರಿಹಾರ ಕೊಡಬೇಕು. ಗಣಿ ಲೂಟಿಯಾಗಿದೆ, ಅರಣ್ಯ ಲೂಟಿಯಾಗಿದೆ, ಅನೇಕ ರೀತಿಯಲ್ಲಿ ಕೋಟ್ಯಾಂತರ ರೂಪಾಯಿಯ ಲೂಟಿ ನಡೆದು ಇವತ್ತು ದೇವಸ್ಥಾನದ ಅಸ್ತಿತ್ವಕ್ಕೆ ಅಪಾಯ ಬಂದಿದೆ. ದೇವಸ್ಥಾನದ ಅಡಿಭಾಗದಲ್ಲಿ ಬಿರುಕು ಬಿಟ್ಟಿದೆ. ಇವತ್ತು DC ಕಚೇರಿಯ ಬಳಿಗೆ ನಮ್ಮ ನಡಿಗೆ ಅಂತ ಹೇಳಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಶಿವ ಮಂದಿರವನ್ನು, ಶಿವನ ಸಾನ್ನಿಧ್ಯವನ್ನು ಉಳಿಸಿಕೊಳ್ಳುವಂತಹ ದೃಷ್ಟಿಯಿಂದ ಇಲ್ಲಿ ಸೇರಿರುವಂತಹ ಎಲ್ಲರ ಮನಸ್ಸಿನ ಬೇಡಿಕೆ ಒಂದೇ, ಅಕ್ರಮ ಗಣಿಗಾರಿಕೆ ನಿಲ್ಲಿಸಬೇಕು.
ನಶ್ವರವಾದ ಜೀವನದಲ್ಲಿ ಸ್ವಾರ್ಥಕ್ಕಾಗಿ ಐಷಾರಾಮಿ ಜೀವನಕ್ಕಾಗಿ ಭ್ರಷ್ಟಾಚಾರದ ಹಣವನ್ನು ಹೊಡೆದುಕೊಂಡು ಕೇವಲ ಕೆಲ ಬೆರಳೆಣಿಕೆ ಹಿತಾಸಕ್ತಿಗಳಿಗೋಸ್ಕರ ಶಿವ ದೇವಾಲಯವ ನಾಶ ಮಾಡಲಿಕ್ಕೆ ಹೊರಟಿದ್ದು ಇದು ಖಂಡನೀಯ. ಇದು ಅಧರ್ಮದ ಕಾರ್ಯವಾಗಿದೆ. ಕೇವಲ ಹಿಂದೂ ಆದರೆ ಸಾಲದು, ಹಿಂದೂ ಆಗಿ ಗುರುತಿಸಲ್ಪಟ್ಟು ಅನೇಕ ಪದವಿಗಳಲ್ಲಿ ಸರ್ಕಾರದ ಪದವಿಗಳಲ್ಲಿರುವಂತಹ ಎಲ್ಲ ಜನನಾಯಕರು ಈ ಕಾರ್ಯಕ್ರಮದ ವಿಷಯ ಮತ್ತು ಉದ್ದೇಶವನ್ನು ಸ್ಪಷ್ಟವಾಗಿ ಆಲಿಸಬೇಕು. ನಮ್ಮ ನಾಗಾ ಸಾಧುಗಳ ಎಲ್ಲ ಅಖಾಡಗಳ ಜೊತೆ ಮಾತುಕತೆ ಆಗಿದೆ. ಅವಶ್ಯಕತೆ ಬಿದ್ದಲ್ಲಿ ಸಮಸ್ತ ನಾಗ ಅಖಾಡಗಳನ್ನು ಮಂಗಳೂರಿಗೆ ಕರೆಸಿ ಇವರಿಗೆ ಬುದ್ಧಿ ಕಲಿಸುವಂತಹ ಯಾವ ರೀತಿಯಲ್ಲಿ ಬುದ್ಧಿ ಕಲಿಸಬೇಕು ಆ ರೀತಿಯಲ್ಲಿ ಬುದ್ಧಿ ಕಲಿಸುವಂತಹ ಒಂದು ಪ್ರಯತ್ನವನ್ನು ಮಾಡುತ್ತೇವೆ. ಖಂಡಿತವಾಗಿ ಧರ್ಮವನ್ನು ನಾವು ಧರ್ಮದ ದಾರಿಯಲ್ಲಿ ಹೋಗ್ತಾ ಇದ್ದೇವೆ. ಅಕ್ರಮ ಗಣಿಗಾರಿಕೆ ನಿಲ್ಲಿಸಲೇಬೇಕು. ಯಾವುದೇ ಕಾರಣಕ್ಕೂ ಇದಕ್ಕೆ ಕ್ಷಮೆ ಇಲ್ಲ. ಯಾಕೆಂದ್ರೆ ಅಕ್ರಮಕ್ಕೆ ಸಪೋರ್ಟ್ ಮಾಡುವವರು ಸಹ ಅಕ್ರಮಿಗಳೇ ಭ್ರಷ್ಟರೇ ಆಗಿದ್ದಾರೆ. ನಮಗೆ ರಾಜಕೀಯ ಶಕ್ತಿಗಳಾಗಲಿ ಹಿಂದುತ್ವದ ಆಧಾರದಲ್ಲಿ ಹಿಂದುತ್ವ ಅಂತ ಹೇಳಿಕೊಂಡು ರಾಜನೀತಿಯನ್ನು ಮಾಡಿಕೊಂಡು ಇವತ್ತು ಹಿಂದೂ ಧರ್ಮದ ಶಿವ ಕ್ಷೇತ್ರವನ್ನು ನಾಶಪಡಿಸಲು ಹೊರಟಿರುವಂತಹ ಷಡ್ಯಂತ್ರದ ಜೊತೆ ಇಲ್ಲಿಯ ಸ್ಥಳೀಯ ಆಡಳಿತವು ಕೈಜೋಡಿಸಿದಂತೆ ಅಂತ ಅನುಮಾನ ಇದೆ. ಅದಕ್ಕೋಸ್ಕರ ಸ್ಪಷ್ಟವಾಗಿ ಕೇಳಿ, ಮುಂದಿನ ದಿನಗಳಲ್ಲೂ ನಿಮಗೆ ರಾಜಕೀಯವಾಗಿ ಹಿಂದೂಗಳ ವೋಟ್ ಬ್ಯಾಂಕ್ ಬೇಕಿದ್ರೆ ಈ ತಕ್ಷಣ ಇಂಥ ಕುತಂತ್ರಗಳನ್ನು ನಿಲ್ಲಿಸಿ ಪ್ರಾಮಾಣಿಕವಾಗಿ